ವಿಟ್ಲದಲ್ಲಿ ಪ್ರಥಮ ಬಾರಿಗೆ ಇಸುಬು ಕಾಶಿಮಠ ಸಾರಥ್ಯದಲ್ಲಿ ಆಯೋಜಿಸಿರುವ ಕರಾವಳಿ ಅಮ್ಯೂಸ್ಮೆಂಟ್ ವಿಟ್ಲ ಉತ್ಸವಕ್ಕೆ ಅದ್ದೂರಿಯಾಗಿ ಚಾಲನೆ ನೀಡಲಾಯಿತು. ವಿಟ್ಲದ ಬಾಕಿಮಾರ್ ಗದ್ದೆಯಲ್ಲಿ ಕರಾವಳಿ ಅಮ್ಯೂಸ್ಮೆಂಟ್ ವಿಟ್ಲ ಉತ್ಸವ ಅದ್ದೂರಿಯಾಗಿ ನಡೆಯುತ್ತಿದೆ. ಕಾರ್ಯಕ್ರಮವನ್ನ ವಿಟ್ಲ ಅರಮನೆಯ ಅರಸರಾದ ಜನಾರ್ದನ್ ವರ್ಮಾ ಅರಸರು ರಿಬ್ಬನ್ ಕತ್ತರಿಸುವ ಮೂಲಕ ಉದ್ಘಾಟಿಸಿದ್ರು. ಈ ಸಂದರ್ಭ ಶುಭ ಹಾರೈಸಿ ಮಾತನಾಡಿದ್ರು. ಈ ಕಾರ್ಯಕ್ರಮದಲ್ಲಿ ವಿವಿಧ ವ್ಯಾಪಾರ ಮಳಿಗೆಗಳು, ಮಕ್ಕಳ ಆಟದ ಉಪಕರಣಗಳು ಸೇರಿದಂತೆ ಮನೋರಂಜನಾ ಕಾರ್ಯಕ್ರಮಗಳನ್ನು ಆಯೋಜಿಸಲಾಗಿದೆ. ವಿಟ್ಲ ಜಾತ್ರೋತ್ಸವದ ಸಂದರ್ಭದಲ್ಲಿ ಈ ಕಾರ್ಯಕ್ರಮ ಆಯೋಜಿಸಿದ್ದರಿಂದ ಇದು ಮತ್ತಷ್ಟು ರಂಗು ತಂದಿದೆ. ವಿಟ್ಲ ಸೇರಿದಂತೆ ಬಂಟ್ವಾಳ, ಪುತ್ತೂರು, ಪಕ್ಕದ ಕೇರಳ ಭಾಗದಿಂದಲೂ ಪ್ರೇಕ್ಷಕರು ಆಗಮಿಸಿ ಕರಾವಳಿ ಅಮ್ಯೂಸ್ಮೆಂಟ್ ವಿಟ್ಲ ಉತ್ಸವವನ್ನ ಕಣ್ತುಂಬಿಸಿಕೊಳ್ಳುತ್ತಿದ್ದಾರೆ. ಸಭಾ ಕಾರ್ಯಕ್ರಮದಲ್ಲಿ ವಿಟ್ಲ ಪಟ್ಟಣ ಪಂಚಾಯಿತಿ ಅಧ್ಯಕ್ಷ ಅರುಣ್ ಎಂ ವಿಟ್ಲ ಮಾತನಾಡಿ, ವಿಟ್ಲದಲ್ಲಿ ಈ ಕಾರ್ಯಕ್ರಮ ಆಯೋಜಿಸಿರುವುದರಿಂದ ಎಲ್ಲರಿಗೂ ಖುಷಿ ತಂದಿದೆ. ವರ್ತಕರಿಗೆ ಇದರಿಂದ ಮತ್ತಷ್ಟು ಪ್ರಯೋಜನವಾಗಲಿದೆ. ಕಾರ್ಯಕ್ರಮ ಆಯೋಜಿಸಿರುವ ಬಾಕಿಮಾರ್ ಗದ್ದೆಗೆ ಅದರದೇ ಆದ ಹಿರಿಮೆ ಇದೆ. ಜನರಲ್ಲಿ ಜಾತಿ ಧರ್ಮದ ಬಗ್ಗೆ ಬಿರುಕು ಉಂಟಾಗ್ತಿದೆ. ನಮ್ಮ ಧರ್ಮವನ್ನ ಪ್ರೀತಿಸುವ ಜೊತೆಗೆ ಇನ್ನೊಂದು ಧರ್ಮವನ್ನ ಗೌರವಿಸುವ ಕಾರ್ಯ ನಡೆಸಬೇಕು. ಇಂತಹ ಕಾರ್ಯಕ್ರಮಗಳ ಮೂಲಕ ಎಲ್ಲರನ್ನ ಒಗ್ಗಟ್ಟಾಗಿ ಇರಿಸಲು ಸಾಧ್ಯವಿದೆ ಎಂದು ಹೇಳಿದ್ರು. ಸಾರ್ವಜನಿಕರಿಗೆ ಯಾರೆಲ್ಲ ವ್ಯಾಪಾರ ಮಾಡ್ತಾರೆ ಅವರಿಗೆಲ್ಲ ಈ ವ್ಯಾಪಾರದಿಂದ, ಈ ಒಂದು ಕಾರ್ಯಕ್ರಮದಿಂದ ಲಾಭವೂ ಆಗೋ ದೃಷ್ಟಿ ಇದೆ. ವಿಟ್ಲ ಪಟ್ಟಣ ಪಂಚಾಯತ್ನ ಎಲ್ಲ ಸದಸ್ಯರ ಪರವಾಗಿ ನಾನು ಯೂಸುಫ್ನವರಿಗೆ ಹೃತ್ಪೂರ್ವಕ ಅಭಿನಂದನೆ ಸಲ್ಲಿಸ್ತಾ ಇದ್ದೇನೆ. ವಿಟ್ಲದ ಈ ಒಂದು ಬಾಕಿಮಾರ್ ಗದ್ದೆ, ಬಹುಶಃ ಈ ಗದ್ದೆಗೆ ಅದರದೇ ಆದ ಹಿರಿಮೆ ಇದೆ, ಅದರದೇ ಆದ ಸಂಪ್ರದಾಯ ಇದೆ. ಕಾರ್ಯಕ್ರಮ ಮಾಡೋದು ಅಷ್ಟು ಸುಲಭದ ಕೆಲಸ ಅಲ್ಲ. ಯಾಕಂತೇಳಿದ್ರೆ ಒತ್ತಡ ಇರ್ತದೆ. ಜನರಲ್ಲಿ ಜಾತಿಯ ಜಿಲ್ಲಾ ಪಂಚಾಯಿತಿ ಸದಸ್ಯ ಎಂಎಸ್ ಮೊಹಮ್ಮದ್ ಮಾತನಾಡಿ, ವಿಟ್ಲದ ಬಾಕಿಮಾರ್ ಗದ್ದೆಗೆ ಹಲವು ವರ್ಷಗಳ ಇತಿಹಾಸವಿದೆ. ಇಲ್ಲಿ ಈ ಕಾರ್ಯಕ್ರಮ ನಡೆಯುತ್ತಿರುವುದು ಪ್ರತಿಯೊಬ್ಬರ ಭಾಗ್ಯವಾಗಿದೆ. ಈ ಕಾರ್ಯಕ್ರಮ ಎಲ್ಲ ವರ್ಗದ ಜನರನ್ನ ಆಕರ್ಷಣೆ ಮಾಡ್ತಿದೆ. ಈ ಕಾರ್ಯಕ್ರಮ ಸರ್ವಧರ್ಮ ಸಮನ್ವಯತೆಯನ್ನ ಉಂಟು ಮಾಡಲು ಸಹಕಾರಿಯಾಗಿದೆ ಎಂದರು. ಬಹುಶಃ ಇದೊಂದು ಸರ್ವಧರ್ಮ ಸಮನ್ವಯತೆಯನ್ನು ಸಾರುವಂತಹ ಕಾರ್ಯಕ್ರಮ. ವಿಟ್ಲ ಅಂತ ಹೇಳಿದ್ರೆ ಯಾವತ್ತೂ ಕೂಡ ಸರ್ವಧರ್ಮ ಸಮನ್ವಯತೆಗೆ ಹೆಸರಾದಂಥ ಒಂದು ಪ್ರದೇಶ. ಯಾವುದೇ ಸಂದರ್ಭದಲ್ಲಿ ಕೂಡ ಎಲ್ಲರೂ ಕೂಡ ಒಟ್ಟು ಸೇರುವಂತಹ ಒಂದು ಪ್ರದೇಶ ಅಂತೇಳಿ ಅದು ವಿಟ್ಲ. ಯಾವುದೇ ವಿಚಾರಗಳಲ್ಲಿ ನಮ್ಮಲ್ಲಿ ಯಾವುದೇ ರೀತಿಯ ವ್ಯತ್ಯಾಸ ಇಲ್ಲ. ಯಾವುದೇ ಸಂದರ್ಭದಲ್ಲಿ ಕೂಡ ಯಾವ ವಿಚಾರ ಬಂದರೂ ಕೂಡ ನಮ್ಮಲ್ಲಿ ಒಂದು ರೀತಿಯ ಸಾಮಾಜಿಕ ವ್ಯವಸ್ಥೆಯಲ್ಲಿ. ಕಾರ್ಯಕ್ರಮದಲ್ಲಿ ದಕ್ಷಿಣ ಕನ್ನಡ ಜಿಲ್ಲಾ ಶಾಮಿಯಾನ ಮಾಲಕರ ಸಂಘದ ಅಧ್ಯಕ್ಷ ಬಾಬು ಕೆವಿ, ಉದ್ಯಮಿ ಅಶ್ರಫ್ ವಿಎಚ್, ವಿಟ್ಲ ಪಟ್ಟಣ ಪಂಚಾಯತ್ ಸದಸ್ಯ ರಾಮದಾಸ್ ಶೆಣೈ, ಕೃಷ್ಣಯ್ಯ ಅರಮನೆ, ಪ್ರಸಾದ್ ಅರಮನೆ, ಇಸುಬು ಕಾಶಿಮಠ, ನೌಫಲ್ ಕುರ್ತಮುಖಿರು ಉಪಸ್ಥಿತರಿದ್ದರು. ಮೊಹಮ್ಮದ್ ಅಲಿ, ವಿ4 ನ್ಯೂಸ್ 24/7 ವಿಟ್ಲ.